ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಾಯತ್ರಿ ಟ್ರೆಂಡ್ಸ್. ಈ ಸೀರೆ ನೋಡಿ, ಇದು ಒಂದು ಸಿಂಪಲ್ ಸ್ಯಾರಿ. ಇದಕ್ಕೊಂದು ಸಿಂಪಲ್ ಕುಚ್ಚು ಮಾಡ್ತಾ ಇದ್ದೀನಿ ನಾನು. ಫಸ್ಟು ಸೆರಗಿಗೆ ಉಲ್ಟಾ ಇಟ್ಕೊಳ್ಳಿ, ಸೆರಗನ್ನ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ, ಫುಲ್ ಸೆರಗು. ಆಮೇಲೆ 157 ದಾರ ನಾನು ಗಮ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮ್ಯಾಚಿಂಗ್ ಕಲರು. ಆಮೇಲೆ ಒಂದು ಚೂಪುಗಿರೋದು ಏನಾದರೂ ತಗೊಂಡು ಬಟ್ಟೆಗೆ ಹೋಲ್ ಮಾಡಬೇಕು. ಆಮೇಲೆ ಆ ದಾರನ ಆ ತೂತೊಳಗಡೆ ತೂರಿಸ್ಬೇಕು. ಫಸ್ಟು ಕುಚ್ಚು ಕಟ್ಕೊಂಡ್ಬಿಡ್ಬೇಕು, ಎಲ್ಲ ಕಡೆ ಸರಿ ಮಾಡ್ಕೋಬೇಕು. ಕ್ಲೀನಾಗಿ ಮಾಡಿಕೊಂಡು ಜರಿ ಥ್ರೆಡ್ ತಗೊಂಡು ಸುತ್ತಬಿಡಿ ಟೈಟಾಗಿ. ಸುತ್ತಿ ಗಂಟು ಹಾಕ್ಕೊಂಬಿಡಿ. ಕಟ್ ಮಾಡ್ಕೊಂಬಿಡಿ. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಇದೇ ಥರ ಫುಲ್ ಸ್ಯಾರಿ ಹಾಕ್ಕೊಂಡು ಹೋಗಬೇಕು, ಫುಲ್ ಹಾಕ್ಕೊಂಡು ಹೋಗಬೇಕು. ನೋಡಿ, ಇವಾಗ ಫುಲ್ ಆಗಿದೆ. ಫುಲ್ ಸ್ಯಾರಿ ಕುಚ್ಚು ಹಾಕ್ಬಿಟ್ಟಿದ್ದೀನಿ. ಇವಾಗ ಇದಕ್ಕೊಂದು ಸಿಂಪಲ್ ಡಿಸೈನ್ ತೋರಿಸ್ತೀನಿ. ಸೊ ಈ ಥರ ಅದ್ರ ಮೇಲೆ ಗ್ಲೂ ಹಾಕ್ತಾ ಇದ್ದೀನಿ ನಾನು. ಕುಚ್ಚು ಮೇಲೆ ಗ್ಲೂ ಹಾಕ್ಬಿಟ್ಟು ಡೈಮಂಡ್ ಶೇಪಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ ಬ್ಲೂ ಕಲರ್ ಕುಂದನ್ಸು ಪೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೀವು ತುಂಬ ಈಸಿ, ಮನೆಯಲ್ಲಿ ನೀವೇ ಟ್ರೈ ಮಾಡ್ಕೋಬೋದು. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ ರೆಡ್ ಕಲರ್ ಇಡ್ತಾ ಇದ್ದೀನಿ ನಾನು. ಈ ಥರ ಬೇರೆ ಬೇರೆ ಶೇಪಲ್ಲಿ ಕೂಡ ನೀವು ಅಂಟಿಸ್ಕೋಬೋದು ಕುಚ್ಚು ಮೇಲೆ. ನಾನು ಈ ಸ್ಯಾರಿಗೆ ಬ್ಲೌಸ್ ಹೊಲಿದಿದ್ದೆ, ಅದನ್ನು ಕೂಡ ನಾನು ಆಗಲೇ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಸೊ ಇದು ಆ ಬ್ಲೌಸ್ಗೆ ಈ ಕುಚ್ಚು ಮ್ಯಾಚ್ ಆಗುತ್ತೆ. ಅದು ಯಾವ ಥರ ಮ್ಯಾಚ್ ಆಗುತ್ತೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ನೋಡಿ, ಇದೇ ಥರ ಫುಲ್ ಹಾಕ್ಕೊಂಡು ಹೋಗಬೇಕು. ನೋಡಿ, ಇವಾಗ ಫುಲ್ ಆಗಿದೆ. ಮೇಲೇನು ನಾನು 3 ಕುಂದನ್ಸು ಪೇಸ್ಟ್ ಮಾಡಿದ್ದೀನಿ ಟ್ರಯಾಂಗಲ್ ಶೇಪಲ್ಲಿ. ಇದು ಈ ಸ್ಯಾರಿ ಬ್ಲೌಸ್ಗೆ ಮತ್ತು ಈ ಕುಚ್ಚು ಎರಡನ್ನೂ ನಾನು ಮ್ಯಾಚ್ ಮಾಡಿದ್ದೀನಿ. ನೀವು ಈ ಥರನೇ ಮನೆಯಲ್ಲಿ ಸಿಂಪಲ್ ಸ್ಯಾರಿಗೂ ಈ ರೀತಿ ಹಾಕ್ಕೋಬೋದು. ಬ್ಲೌಸ್ನ ಮತ್ತು ಕುಚ್ಚನ್ನ ಎರಡನ್ನೂ ನಾನು ಮ್ಯಾಚ್ ಮಾಡಿರೋ ತೋರಿಸ್ತೀನಿ ನೋಡಿ. ಈ ಬ್ಲೌಸ್ ಸ್ಟಿಚಿಂಗ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಒಂದು ಸತಿ ಚೆಕ್ ಮಾಡಿ. ಸೊ ಆ ಬ್ಲೌಸ್ಗೂ ಈ ಕುಚ್ಚಿಗೂ ಎರಡನ್ನೂ ಮ್ಯಾಚ್ ಮಾಡಿದ್ದೀನಿ ನಾನು. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.